ಸ್ಪೀಕರ್ ಯುಟಿ ಖಾದರ್ ಅವರು ನಿನ್ನೆ ಅಕಾಲಿಕವಾಗಿ ಮೃತರಾದ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಶಾಂತ್ ಕಾಜವ ಅವರ ಸಹೋದರ 55 ವರ್ಷ ಪ್ರಾಯದ ಶರತ್ ಕಾಜವ ಅವರ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡು ಶವಕ್ಕೆ ಹೆಗಲು ಕೊಟ್ಟು ಮಾನವೀಯತೆಯನ್ನ ಮೆರೆದಿದ್ದಾರೆ. ಮುಡಿಪು ಮಿತ್ತಕೋಡಿ ನಿವಾಸಿ ಶರತ್ ಕಾಜವ ನಿನ್ನೆ ನಸುಕಿನ ಜಾವ ಹೃದಯಾಘಾತಕ್ಕೆ ಒಳಗಾಗಿ ಮೃತಪಟ್ಟಿದ್ದರು. ವಿಚಾರ ಬೆಳಕಿಗೆ ಬರುತ್ತಿದ್ದಂತೆ ಸ್ಥಳೀಯ ಶಾಸಕ ಹಾಗೂ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಅವರು ಪೂರ್ವ ನಿಗದಿಪಡಿಸಿದ ಎಲ್ಲ ಕಾರ್ಯಕ್ರಮಗಳನ್ನು ರದ್ದುಪಡಿಸಿ ಮಿತ್ತಕೋಡಿಗೆ ತೆರಳಿದ್ದಾರೆ. ಅಲ್ಲೇ ಶರತ್ ಕಾಜವ್ ಅವರ ನಿವಾಸಕ್ಕೆ ಸಂಬಂಧಿಕರ ಜೊತೆ ಧೈರ್ಯ ತುಂಬಿದ ಅವರು ಬಳಿಕ ನಡೆದ ಅಂತಿಮ ಯಾತ್ರೆಗೆ ಹೆಗಲಾಗಿದ್ದಾರೆ. ಕಾಂಗ್ರೆಸ್ನ ಹಿರಿಯ ಮುತ್ಸದ್ದಿ ಜನಾರ್ದನ ಪೂಜಾರಿಯವರ ಹಾಕಿಕೊಟ್ಟ ಸಂಪ್ರದಾಯವನ್ನು ಮುಂದುವರಿಸಿದ ಶಾಸಕರು ಎಂಬ ಕೀರ್ತಿಗೆ ಯುಟಿ ಖಾದರ್ ಅವರು ಭಾಜನರಾಗಿದ್ದಾರೆ. ಪ್ರಗತಿಪರ ಕೃಷಿಕರಾಗಿದ್ದ ಶರತ್ ಕಾಜವ್ ಅವರು ನರಿಂಗಣ ಕಂಬಳ ಸಮಿತಿಯ ಸದಸ್ಯರಾಗಿದ್ದರು. ಸಹೋದರ ಪ್ರಶಾಂತ್ ಕಾಜವ್ ಅವರು ಕಂಬಳ ಸಮಿತಿಯ ಕಾರ್ಯಾಧ್ಯಕ್ಷರು. ಶರತ್ ಅವರು ಪತ್ನಿ, ಪುತ್ರ ಮತ್ತು ಕುಟುಂಬದ ಸದಸ್ಯರನ್ನ ಅಗಲಿದ್ದಾರೆ. ಎಲ್ಲ ಆತ್ಮ ಮಿತ್ರರಂತ ಶರತ್ ಕಾಜವ್ರವರು. ಶರತ್ ಕಾಜವ್ರ ತಂದೆಯವರು ಮಿತ್ತಕೋಡಿ ವೆಂಕಟ ಕಾಜವ್ರ ಅತ್ಯಂತ ಹಿರಿಯರು, ಸ್ವತಂತ್ರ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪಡೆದವರು ಮತ್ತು ಪ್ರಗತಿಪರ ಕೃಷಿಕರು. ಶರತ್ ಕಾಜವ್ರ ಸಹೋದರ ಪ್ರಶಾಂತ್ ಕಾಜವ್ರವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಹಿರಿಯ ನಾಯಕರು. ಶರತ್ ಕಾಜವ್ರವರು ಸತತವಾಗಿ ಸಾಮಾಜಿಕ ಮತ್ತು ಬಡಜನರಿಗೆ ಸೇವೆ ಮಾಡಲು ಮುಂಚೆನೇ ನಿಂತು ವಿಶೇಷ ಕನಿಕರುಳ್ಳವರು. ಇವತ್ತು ಬಹುಶಃ ಆ ಒಂದು ಹೃದಯ ಪಾಪದಿಂದ ಇವತ್ತು ಮೃತರಾಗಿದ್ದಾರೆ. ಬಹುಶಃ ಅವರ ಅಗಲಿಕೆಯ ಸುದ್ದಿಯನ್ನು ಕೇಳಿ ತಕ್ಷಣ ಇವತ್ತು ಅತ್ಯಂತ ಆ ನೋವಿನ ಒಂದು ಸನ್ನಿಧ ಪರಿಸ್ಥಿತಿ ಇವತ್ತು ಆಗಿದೆ. ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ತಂದೆ ತಾಯಂದಿರಿಗೆ, ಅವರ ಕುಟುಂಬಸ್ಥರಿಗೆ, ಅವರ ಮಕ್ಕಳಿಗೆ ಅವರ ಅಗಲಿಕೆಯ ನೋವನ್ನು ತಡೆಯುವ ಶಕ್ತಿಯ ಪರಮಾತ್ಮ ಕೊಡಲಿ ಅಂತ ಹೇಳಿಕೊಂಡು ಬಹುಶಃ ಇವತ್ತು ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.